ಸಂತ ಲೂಷಿಯಸ್ ಕಾಲೇಜಿನ ಪದವಿ ಮತ್ತು ಸ್ನಾತಕೋತ್ತರ ರಸಾಯನಶಾಸ್ತ್ರ ವಿಭಾಗದ ವತಿಯಿಂದ ಇಂದು ವಿಷನ್ ಪಿರಿಯೋಡಿಕಾ ಎಂಬ ವಿಷಯದ ಕುರಿತಾಗಿ ಒಂದು ದಿನದ ಕಾರ್ಯಕ್ರಮವು ಕಾಲೇಜಿನ ಸಿಕ್ವೆರಾ ಸಭಾಂಗಣದಲ್ಲಿ ನಡೆಯಿತು. ನಗರದ ಸಂತ ಅಲೋಷಿಯಸ್ ಕಾಲೇಜಿನ ಪದವಿ ಮತ್ತು ಸ್ನಾತಕೋತ್ತರ ರಸಾಯನಶಾಸ್ತ್ರ ವಿಭಾಗದ ಇಂಟರ್ನ್ಯಾಷನಲ್ ಇಯರ್ ಆಫ್ ಪೀರಿಯಾಡಿಕ್ ಟೇಬಲ್ ಇದರ ಅಂಗವಾಗಿ ವಿಷನ್ ಪೀರಿಯಾಡಿಕಾ ಎಂಬ ವಿಷಯದ ಕುರಿತು ಕಾರ್ಯಕ್ರಮವು ಕಾಲೇಜಿನ ರಾಬರ್ಟ್ ಸಿಕ್ವೆರಾ ಸಭಾಂಗಣದಲ್ಲಿ ನಡೆಯಿತು. ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮವನ್ನು ವಿಷನ್ ಗ್ರೂಪ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತು ಪಿಲಿಕುಳ ರೀಜನಲ್ ಸೈನ್ಸ್ ಸೆಂಟರ್ ಇದರ ಸಹಯೋಗದೊಂದಿಗೆ ನಡೆಸಲಾಯಿತು. ಕಾರ್ಯಕ್ರಮಕ್ಕೆ ಮಂಗಳೂರಿನ ಎನ್ಐಟಿಕೆಯಲ್ಲಿ ರಸಾಯನಶಾಸ್ತ್ರ ಪ್ರೊಫೆಸರ್ ಆಗಿರುವ ಡಾ ನಿತ್ಯಾನಂದ ಶೆಟ್ಟಿ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿ, ಕಲಿಕಾ ವಿಷಯವನ್ನು ಆಯ್ಕೆ ಮಾಡುವಾಗ ಅದರ ಕುರಿತು ಕಲಿಯಲು ಆಸಕ್ತಿ ಇರಬೇಕು, ಹಾಗಿದ್ದಲ್ಲಿ ಮಾತ್ರ ಆ ವಿಷಯದ ಕುರಿತಾಗಿ ತಿಳಿದುಕೊಳ್ಳಲು ಸಾಧ್ಯ ಎಂದು ಹೇಳಿದರು. Improvement in the knowledge what you gained. And morning, Professor Kevira was talking. He was telling that chemistry definitely not his cup of tea, and he never liked the chemistry. That could be the case with many of us, including me. As a student, I don't think we appreciate chemistry as much as physics or mathematics. Those subjects look to be more logical than chemistry, and most of you may be thinking that chemistry is something you have to muck up, memorize, vomit, and then get your marks or grades. Actually, it is not so, because the level of knowledge imparted in chemistry through your courses. ಪಿಲಿಕುಳ ರೀಜನಲ್ ಸೈನ್ಸ್ ಸೆಂಟರ್ ಇದರ ನಿರ್ದೇಶಕರಾದ ಡಾ ಕೆವಿ ರಾವ್ ಅವರು ಮಾತನಾಡಿ, ವಿಷನ್ ಪೀರಿಯಾಡಿಕಾ ಕಾರ್ಯಕ್ರಮವು ಉತ್ತಮವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಆಯೋಜನೆಯಿಂದ ವಿದ್ಯಾರ್ಥಿಗಳಿಗೆ ಜ್ಞಾನಾಭಿವೃದ್ಧಿಗೆ ಸಹಕಾರಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನ ಹೇಳಿದರು. Studying some physics, biology, mathematics, and intelligent beings like Nityana Shetty or Ronald, they dive into chemistry, try to find out what could be done, try to create a structure, perhaps, or a chemical, perhaps which is not useful today, which is useless today, useful tomorrow or thereafter. Make a lot of money out of it. This is the fascinating world of chemistry, and that started with one man, and that's why the celebration, and that's why Professor C.N. Rao of Vision Group first he told us that you do it for teachers. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಸಂತ ಅಲೋಷಿಯಸ್ ಕಾಲೇಜಿನ ನಿರ್ದೇಶಕರಾದ ಡೈನಿಸ್ ಫೆರ್ನಾಂಡಿಸ್, ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ರೊನಾಲ್ಡ್ ನಜರತ್, ಕಾರ್ಯಕ್ರಮ ನಿರ್ವಾಹಕರಾದ ದಿವ್ಯಾ ದೀಪ್ತಿ ಮೊಂತೆರೋ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.